ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಬ್ರೆಡ್ ಬೋಂಡ. ಎರಡು ರೀತಿಯ ಬ್ರೆಡ್ ಬೋಂಡ ಮಾಡಿ ತೋರಿಸ್ತಾ ಇದ್ದೇನೆ. ಬ್ರೆಡ್ ಬೋಂಡ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಬ್ರೆಡ್ಡನ್ನು ನೀರಿನಲ್ಲಿ ಡಿಪ್ ಮಾಡಿ ಅದನ್ನು ಹಿಂಡ್ಕೊಂಡು ಹೀಗೇನೆ ಹಾಕಿದ್ರಾಯಿತು. ನಾನಿಲ್ಲಿ 5 ರಿಂದ 6 ಪೀಸ್ ಬ್ರೆಡ್ಡನ್ನು ತಗೊಂಡಿದ್ದೀನಿ. ಒಂದು ಆಲೂಗಡ್ಡೆಯನ್ನು ಬೇಯಿಸಿ ಮ್ಯಾಶ್ ಮಾಡಿ ಇಟ್ಟಿದ್ದೇನೆ, ಅದನ್ನೀಗ ಹಾಕ್ಕೊಳ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಈಗ ಪುದೀನ ಸೊಪ್ಪನ್ನು ಕೂಡ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಕೊಳ್ಬೇಕು. ಒಂದು ಸಣ್ಣ ತುಂಡು ಶುಂಠಿ ತಗೊಂಡಿದ್ದೇನೆ, ಅದನ್ನು ಕೂಡ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಳ್ಬೇಕು. ಕಾಯಿ ಮೆಣಸು ಒಂದು ಸಣ್ಣಗೆ ಹೆಚ್ಕೊಳ್ಬೇಕು. ಜೀರಿಗೆ ಅರ್ಧ ಟೀ ಸ್ಪೂನ್ನಷ್ಟು, ಮೆಣಸಿನ ಹುಡಿ 1 ಟೀ ಸ್ಪೂನ್ನಷ್ಟು, ಖಾರಕ್ಕೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿ. ಗರಂ ಮಸಾಲ ಪುಡಿ 1/4 ಟೀ ಸ್ಪೂನ್ನಷ್ಟು. ಅಕ್ಕಿಟ್ಟು ಹಾಕ್ಕೊಳ್ತಾ ಇದ್ದೇನೆ, 1 ಟೇಬಲ್ ಸ್ಪೂನ್ನಷ್ಟು ಅಕ್ಕಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ಈಗ ಮೈದಾ ಹಾಕ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ನಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೇನೆ. ಮೈದಾ ನಿಮಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದ್ರೆ ಆಯಿತು. ಉಪ್ಪು ಹಾಕ್ಕೊಳ್ತಾ ಇದ್ದೇನೆ, ಉಪ್ಪು ರುಚಿಗೆ ಬೇಕಾದಷ್ಟು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡುವಾಗ ನಾನಿಲ್ಲಿ ನೀರನ್ನು ಹಾಕ್ಕೊಂಡಿಲ್ಲ. ನಾವು ಆಗಲೇ ಬ್ರೆಡ್ಡನ್ನು ಹಾಕುವಾಗ ನೀರಿನಲ್ಲಿ ಹಾಕಿ ಅದನ್ನು ನೆನೆಸಿ ಹಾಕ್ಕೊಂಡಿದ್ವಿ ಅಲ್ಲ, ಆ ನೀರೇ ಸಾಕಾಗುತ್ತೆ. ಒಂದು ವೇಳೆ ಮಿಕ್ಸ್ ಮಾಡುವಾಗ ಗಟ್ಟಿ ಬಂದರೆ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಆಯಿತು, ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ. ಹಿಟ್ಟು ಒಂದು ವೇಳೆ ನೀರಾಗಿ ಬಂದರೆ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿದ್ರೆ ಆಯಿತು. ಈಗ ನೋಡಿ ನಾನು ತೋರಿಸ್ತಾ ಇದ್ದೇನೆ. ಹೀಗೇನೆ ಉಂಡೆ ಕಟ್ಕೊಳ್ಬೇಕು. ಹೀಗೇನೆ ಉಂಡೆ ಕಟ್ಟಿ ಇಡುವುದರಿಂದ ನಮಗೆ ಫ್ರೈ ಮಾಡುವಾಗ ಸುಲಭವಾಗುತ್ತೆ. ನಾನಿಲ್ಲಿ ಉಂಡೆ ಮಾಡಿದ ನಂತರ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ ಫ್ರೈ ಮಾಡೋದು ತೋರಿಸ್ತಾ ಇದ್ದೇನೆ. ಇನ್ನೊಂದು ವಿಧಾನ ಉಂಟು, ಅದರಲ್ಲಿ ನಾವು ಹಾಗೇನೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು. ಕಡಲೆ ಹಿಟ್ಟು ಅರ್ಧ ಕಪ್ಪಿನಷ್ಟು ಹಾಕ್ಕೊಂಡಿದ್ದೇನೆ. ಗಂಟು ಇಲ್ಲದಾಗೆ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಜರಡಿ ಹಿಡಿದು ಬೇಕಿದ್ದರೆ ಹಾಕ್ಕೊಳ್ಬೋದು. ಈಗ ಮೆಣಸಿನ ಹುಡಿ ಅರ್ಧ ಟೀ ಸ್ಪೂನ್ನಷ್ಟು, ಅರಶಿನ ಹುಡಿ ಅರ್ಧ ಟೀ ಸ್ಪೂನ್ನಷ್ಟು, ಉಪ್ಪು ರುಚಿಗೆ ಬೇಕಾದಷ್ಟು. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೀರು ಹಾಕುವ ಮೊದಲು ನಾವು ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಗಂಟು ಇಲ್ಲದಾಗೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನೀರು ಹಾಕುವಾಗ ಒಮ್ಮೆಲೆ ಹಾಕ್ಕೊಳ್ಬೇಡಿ, ಸ್ವಲ್ಪ ಸ್ವಲ್ಪ ಹಾಕಿ ಎಷ್ಟು ಬೇಕಂತ ನೋಡಿಕೊಂಡು ಮಿಕ್ಸ್ ಮಾಡಿದ್ರಾಯಿತು. ಈಗ ನೋಡಿ ಮಿಕ್ಸ್ ಮಾಡಿ ಆಗಿದೆ. ಕಡಲೆ ಹಿಟ್ಟನ್ನು ಇಷ್ಟೇ ದಪ್ಪನೆ ನೋಡಿ ತೋರಿಸ್ತಾ ಇದ್ದೇನೆ, ಇಷ್ಟೇ ದಪ್ಪಗಿರಬೇಕು. ಹೀಗೇ ಮಿಕ್ಸ್ ಮಾಡಿದ್ರಾಯಿತು. ನಾವು ಆಗಲೇ ಉಂಡೆ ಮಾಡಿದ್ವಿ ಅಲ್ಲ, ಅದನ್ನು ಇದರಲ್ಲಿ ಡಿಪ್ ಮಾಡಿ ಫ್ರೈ ಮಾಡಿಕೊಳ್ಬೇಕು. ಎಣ್ಣೆ ಬಿಸಿಯಾಗಲು ಇಟ್ಟಿದ್ದೇನೆ, ಎಣ್ಣೆ ಬಿಸಿಯಾಗಿದೆ. ಈಗ ಫ್ರೈ ಮಾಡಲಾಗ್ತಾ ಇದ್ದೇನೆ. ಈಗೇನೆ ಎಲ್ಲ ಬ್ರೆಡ್ ಬೋಂಡವನ್ನು ಫ್ರೈ ಮಾಡಲು ಹಾಕ್ಕೊಳ್ಬೇಕು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಫ್ರೈ ಮಾಡುವಾಗ ಈಗೇನೆ ತಿರುಗಿಸ್ಕೊಂಡು ಫ್ರೈ ಮಾಡಿದ್ರಾಯಿತು, ಇಲ್ಲದಿದ್ದರೆ ಒಂದೇ ಸೈಡ್ ಫ್ರೈ ಆಗುತ್ತೆ. ಈಗ ನೋಡಿ ಬ್ರೆಡ್ ಬೋಂಡ ಫ್ರೈ ಆಗಿದೆ. ಇದನ್ನು ತೆಗೆದು ಪ್ಲೇಟಿಗೆ ಹಾಕೋಣ. ಈಗ ಇನ್ನೊಂದು ರೀತಿ ಬ್ರೆಡ್ ಬೋಂಡ ಮಾಡಿ ತೋರಿಸ್ತಾ ಇದ್ದೇನೆ. ಮಿಕ್ಸ್ ಮಾಡೋದೆಲ್ಲ ಸೇಮು, ಆದರೆ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಫ್ರೈ ಮಾಡಲಿಕ್ಕಿಲ್ಲ. ಇಲ್ಲಿ ನೋಡಿ ನಾನು ಹಾಗೇ ಫ್ರೈ ಮಾಡ್ತಾ ಇದ್ದೇನೆ. ಆಗಲೇ ನಾವು ಬೋಂಡ ಮಾಡುವಾಗ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಫ್ರೈ ಮಾಡಿದ್ವಿ. ಈಗ ಹಾಗೇ ಉಂಡೆಯನ್ನು ಫ್ರೈ ಮಾಡಲಿಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನಾವು ಹೀಗೆ ಫ್ರೈ ಮಾಡಿಕೊಳ್ಳುವಾಗ ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿಕೊಳ್ಬೇಕು. ನಾವು ಬ್ರೆಡ್ ಹಾಕಿದ್ವಿ ಅಲ್ಲ, ಬ್ರೆಡ್ ಫ್ರೈ ಆಗುವಾಗ ಎಣ್ಣೆಯನ್ನು ತುಂಬ ಹೀರ್ಕೊಳ್ಳುತ್ತೆ. ಈಗ ನೋಡಿ ಫ್ರೈ ಮಾಡಿ ಆಗಿದೆ, ತೆಗೆದು ಪ್ಲೇಟಿಗೆ ಹಾಕೋಣ. 2 ರೀತಿ ಬ್ರೆಡ್ ಬೋಂಡ ಮಾಡಿ ತೋರಿಸಿದ್ದೇನೆ. ನಿಮಗೆ ಎರಡರಲ್ಲಿ ಯಾವುದು ಇಷ್ಟ ಆಗುತ್ತೆ ಆ ರೀತಿ ಮಾಡಿಕೊಳ್ಳಿ. ಬ್ರೆಡ್ ಬೋಂಡ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.